ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 126. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು, ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ಗ್ರಹಗತಿ ತಿದ್ದುವನೆ ಜೋಯಿಸನು ಜಾತಗತಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯು, ಸಹಿಸದೆ ಅಲ್ಲದೆ ಮುಗಿಯದು ಆವ ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯು, ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದುಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಪ್ರಿಯರೇ, ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳು ವಿಧಿಲಿಖಿತ ಎನ್ನುವಂತ ಒಂದು ನಂಬಿಕೆ ನಮ್ಮ ನಿಮ್ಮೆಲ್ಲರಲ್ಲಿ ಕೂಡ ಇದೆ. ಮನುಷ್ಯನು ಈ ಭೂಮಿಯ ಮೇಲೆ ಜನ್ಮವನ್ನು ತಳೆದ ಕ್ಷಣ ಅಥವಾ ಗಳಿಗೆಯಲ್ಲಿಯೇ ಗ್ರಹಗತಿಗಳ ಲೆಕ್ಕಾಚಾರದಲ್ಲಿ ಭವಿಷ್ಯವು ಆ ಭಗವಂತನಿಂದ ನಿರ್ಣಯಿಸಲ್ಪಟ್ಟಿರ್ತದೆ. ವಿಧಿಯಿಂದ ಬರೆಯಲ್ಪಟ್ಟ ಭವಿಷ್ಯವನ್ನ ಯಾರಿಂದಲೂ ಕೂಡ ಅದು ಬದಲಿಸಲು ಸಾಧ್ಯವಿಲ್ಲ. ಹಾಗಾಗಿಯೇ ನಮ್ಮ ಹಿರಿಯರು ಹೇಳಿರುವಂತ ಮಾತು ಮತ್ತೆ ಮತ್ತೆ ನನಗೆ ನೆನಪಾಗ್ತದೆ. ಹಣೆಯ ಬರಹಕ್ಕೆ ಹೊಣೆ ಯಾರು ಎಂಬ ಮಾತು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿರುವುದನ್ನ ನಾವಿಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕಾಗ್ತದೆ. ಅಂದರೆ ಭಗವಂತನಿಂದ ಬರೆಯಲ್ಪಟ್ಟಂತ ಹಣೆ ಬರಹವನ್ನು ಇನ್ನೊಮ್ಮೆ ತಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಮಗುವು ಜನ್ಮ ತಳೆದ ಗಳಿಗೆಯಲ್ಲಿಯೇ ಆ ಮಗುವಿನ ಜಾತಕವನ್ನು ಬರೆಯುವುದಕ್ಕಾಗಿ ಜ್ಯೋತಿಷಿಯವರ ಮನೆಯನ್ನು ಹುಡುಕೊಂಡು ಹೋಗ್ತೇವೆ. ಅವರಲ್ಲಿ ಹೋಗಿ ಗ್ರಹಗತಿಗಳ ಲೆಕ್ಕಾಚಾರದಲ್ಲಿ ಬದುಕಿನ ಭವಿಷ್ಯವನ್ನ ನಡೆಯುವ ಕ್ರಿಯೆಗಳನ್ನ ತಿಳಿದುಕೊಳ್ಳುವ ಆತುರ ಇರ್ತದೆ, ಕುತೂಹಲ ಇರ್ತದೆ. ಹಾಗಾಗಿ ಅವರು ಬರೆದುಕೊಡುವ, ಅವರು ತಿಳಿಸುವ ಎಲ್ಲಾ ವಿಚಾರಗಳನ್ನು ನಾವು ಕೇಳ್ಕೊಳ್ತೇವೆ. ಆದರೂ ನಾವಿಲ್ಲಿ ಸೂಕ್ಷ್ಮವಾಗಿರುವಂತಹ ಒಂದು ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕು. ಅದೇನೆಂದರೆ, ವಿಧಿಯು ಈಗಾಗಲೇ ನಿರ್ಣಯಿಸಲ್ಪಟ್ಟಿರುವಂತಹ ಭವಿಷ್ಯವನ್ನು, ಗ್ರಹಗತಿಯನ್ನು ಜ್ಯೋತಿಷ್ಯದವರಿಂದಾಗಲಿ ಅಥವಾ ನಮ್ಮಿಂದ ನಿಮ್ಮಿಂದ ಸಾಮಾನ್ಯ ಹುಲುಮಾವನವರಿಂದಾಗಲಿ ಅದನ್ನ ಬದಲಿಸಲು ಸಾಧ್ಯವಿಲ್ಲ ಎಂಬ ವಿಚಾರ. ಆದರೂ ಇಲ್ಲಿ ನಮ್ಮ ಸಮಾಧಾನಕ್ಕಾಗಿ ಭವಿಷ್ಯದ ಬಗ್ಗೆ ಕುತೂಹಲವನ್ನ ಕೇಳುವ ನೆಪದಲ್ಲಿ ಅವರಲ್ಲಿ ಕೇಳಿದಾಗ ಒಳಿತು ಕೆಡುಕುಗಳ ನೆಲೆಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ಪರಿಹಾರವನ್ನ, ಕರ್ಮಾದಿಗಳನ್ನು ನಾವು ಕೂಡ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ನಾವು ಮಾಡುತ್ತೇವೆ. ಹೋಮ ಹವನಾದಿಗಳನ್ನು ಕೂಡ ಮಾಡುವ ಮೂಲಕ ನಾವು ಮಾನಸಿಕವಾದಂತಹ ಒಂದು ನೆಮ್ಮದಿಯನ್ನ ಪಡೆಯುತ್ತೇವೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತದ್ದು ಇಲ್ಲಿ ಮಾನಸಿಕವಾಗಿರುವಂತಹ ಒಂದು ನೆಮ್ಮದಿ. ಬದುಕನ್ನ ಅರ್ಥೈಸಿಕೊಳ್ಳುವುದರ ಜೊತೆಯಲ್ಲಿಯೇ ಅನುಭವದ ಪಾಠವನ್ನ ಅರಿತುಕೊಳ್ಳುತ್ತಾ ಬದುಕಿನಲ್ಲಿ ಬರುವ ಎಲ್ಲಾ ಕ್ಷಣಗಳನ್ನ ಸಹನೆಯಿಂದ ನಾವಿಲ್ಲಿ ಸಹಿಸಬೇಕಂತೆ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನ ತಪ್ಪಿಸಿಕೊಳ್ಳಲು ದಾರಿಗಳೇ ಕಾಣುವುದಿಲ್ಲ. ಆದರೂ ನಾವು ಪ್ರಯತ್ನವನ್ನು ಮಾಡಬಹುದು, ಹೋರಾಟಕ್ಕೆ ಇಳಿಬಹುದು. ಎಷ್ಟೋ ಬಾರಿ ಸೋಲನ್ನು ಅನುಭವಿಸ್ತೇವೆ, ಆದರೆ ಮತ್ತೆ ಗೆಲುವು ಅಲ್ಲಿ ನಮ್ಮದೇ ಆಗಿರ್ತದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಮೂಲ ಮಂತ್ರವಾಗಿರಬೇಕಾಗಿರುವಂತದ್ದು ಇಲ್ಲಿ ಸಹನೆ ಎನ್ನುವಂತ ಒಂದು ವಜ್ರದ ಕವಚ. ಜೀವನದಲ್ಲಿ ಎದುರುಗೊಳ್ಳುವ ಎಲ್ಲ ಕಷ್ಟ ಸುಖಗಳನ್ನ ಅನುಭವಿಸಬೇಕು. ಅನುಭವಿಸುವಾಗ ಆಗುವಂತಹ ಸಂಕಷ್ಟಗಳನ್ನ ಸಹಿಸಿಕೊಳ್ಳುವ ಒಂದು ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂತಹದ್ದು. ನಮ್ಮ ನಿಮ್ಮೆಲ್ಲರ ಬದುಕು ವಿಸ್ತಾರಗೊಳ್ಳುವಂತಹದ್ದು. ತಾಳಿದವನು ಬಾಳಿಯಾನು ಎನ್ನುವಂತ ಒಂದು ಗಾದೆ ಮಾತು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಹಾಗಾಗಿ ಬದುಕಿನಲ್ಲಿ ಬರುವಂತಹ ಯಾವುದೇ ರೀತಿಯ ಕಷ್ಟಗಳು ಇದ್ರೂ ಕೂಡ ಸಹನೆಯಿಂದ ನಾವು ಅದನ್ನ ಪರಿಹರಿಸಿಕೊಳ್ಳೋಣ. ಆ ಮೂಲಕ ನಮ್ಮ ಬದುಕನ್ನ ವಿಸ್ತರಿಸಿಕೊಳ್ಳೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.